ಬ್ರಹ್ಮಗಿರಿ ಸರ್ಕಲ್ನಲ್ಲಿ ಹಿಂದೂ ರಾಷ್ಟ್ರ ಬ್ಯಾನರ್ ವಿಚಾರವಾಗಿ ಉಡುಪಿ ಜಿಲ್ಲಾ ಎಸ್ಡಿಪಿಐ ಸುದ್ದಿಗೋಷ್ಠಿಯನ್ನು ನಡೆಸಿತು. ಎಸ್ಡಿಪಿಐ ಉಪಾಧ್ಯಕ್ಷ ಶಾಹಿದ್ ಅಲಿ ಹೇಳಿಕೆಯನ್ನು ನೀಡಿದ್ದಾರೆ. ವಿವಾದ, ಸಮಸ್ಯೆ, ದ್ವೇಷ ಇಲ್ಲದ ರಾಜ್ಯವಾಗಿತ್ತು. ದುರದೃಷ್ಟವಶಾತ್ ಯುಪಿ, ಎಂಪಿ, ರಾಜಸ್ಥಾನದ ರೀತಿಯ ಘಟನೆಗಳು ಇಲ್ಲಿ ಆರಂಭವಾಗಿದೆ. ಕರ್ನಾಟಕದಲ್ಲೂ ಉತ್ತರ ಭಾರತ ಮಾದರಿಯ ಘಟನೆ ಆರಂಭವಾಗಿದೆ. ಬುಲ್ಡೋಜರ್, ಹಿಜಾಬ್ ದ್ವೇಷದ ಸೃಷ್ಟಿ ಉಡುಪಿಯಲ್ಲಿ ಆರಂಭವಾಯಿತು. ಬ್ರಹ್ಮಗಿರಿಯಲ್ಲಿ ಜೈ ಹಿಂದೂ ರಾಷ್ಟ್ರ ಬ್ಯಾನರ್ ಹಾಕಿದ್ದಾರೆ. ಜನಪ್ರತಿನಿಧಿಗಳು ಸಂವಿಧಾನದಂತೆ ನಡೆಯುತ್ತೇವೆ ಎಂದು ಹೇಳ್ತಾರೆ. ಹಿಂದೂ ರಾಷ್ಟ್ರದ ಆರ್ಎಸ್ಎಸ್ ಪರಿಕಲ್ಪನೆ ಹಿಂದೂ ಮತ ಪಡೆಯಲು ಬೇರೆಯವರಿಂದ ಬೇರ್ಪಡಿಸಲು ಈ ಷಡ್ಯಂತ್ರ ನಡೆಯುತ್ತಿದೆ ಎಂದು ಶಾಹಿದ್ ಅಲಿ ಹೇಳಿದರು. ಉತ್ತರ ಪ್ರದೇಶ, ಮಧ್ಯಪ್ರದೇಶ, ರಾಜಸ್ಥಾನ, ಗುಜರಾತ್ ಮತ್ತೆ ಇಂತಹ ಉತ್ತರ ಪ್ರದೇಶದ ಕೆಲವು ರಾಜ್ಯಗಳಲ್ಲಿ ಆಗುವಂತಹ ಘಟನೆ ನಾವು ಖಾಲಿ ಓದ್ತಾ ಇದ್ದೆವು, ಪೇಪರ್ನಲ್ಲಿ ಓದ್ತಾ ಇದ್ದೆವು. ನಾವು ಯೋಚಿಸ್ತಾ ಇದ್ದೆವು ಇಂತಹ ಒಂದು ಘಟನೆ ಕೂಡ ನಡೀತದ ಹೇಳಿ. ಆದರೆ ಅದು ಬರಬರುತ್ತಾ ನಮ್ಮ ಕರ್ನಾಟಕದಲ್ಲಿಯೂ ಸಹ ಅಂಥ ಘಟನೆಗಳು ಆಗಲು ಪ್ರಾರಂಭವಾಗಿದೆ. ಎಲ್ಲ ಸಮಸ್ಯೆಗಳು ದುರದೃಷ್ಟವಶಾತ್ ಉಡುಪಿಯಿಂದಲೇ ಪ್ರಾರಂಭವಾಗುತ್ತದೆ. ಮೊದಲನೇ ಬಾರಿಗೆ ಉಡುಪಿಯಲ್ಲಿ ಬುಲ್ಡೋಜರ್ ನಡೆಯಿತು. ಮೊದಲನೇ ಬಾರಿಗೆ ಸ್ಕಾಫ್ ಮ್ಯಾಟರ್ ಉಡುಪಿಯಿಂದಲೇ ಪ್ರಾರಂಭವಾಯಿತು. ಎಲ್ಲ ಒಂದು ದ್ವೇಷದ ವಾತಾವರಣ ಸೃಷ್ಟಿ ಉಡುಪಿಯಿಂದಲೇ ಆಯಿತು. ನಮಗೆ ಮೊದಲು ಉಡುಪಿಯವರು ಎನ್ನುವಾಗ ಒಂದು ಹೆಮ್ಮೆ ಇತ್ತು. ಉಡುಪಿಯಲ್ಲಿ ಇಂತಹ ವಾತಾವರಣವಿರಲಿಲ್ಲ. ಎಲ್ಲ ವಿದ್ಯಾವಂತರು, ಒಳ್ಳೆಯ ವ್ಯಕ್ತಿ